ನೃತ್ಯ ಸಂಗೀತ ಮಾಹಿತಿ ಕಾರ್ಯಾಗಾರ ಕಾರ್ಯಕ್ರಮವು ಬದಿಯಡ್ಕದ ಶಾಖೆಯಲ್ಲಿ ನಡೆಯಿತು. ಪುತ್ತೂರಿನ ವಿದೂಷಿ ಯೋಗೀಶ್ವರಿ ಜಯಪ್ರಕಾಶ ನಿರ್ದೇಶನದ ವೈಷ್ಣವಿ ನಾಟ್ಯಾಲಯದ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿದ್ರು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿಯ ಅಧ್ಯಕ್ಷೆ ವೆಂಕಟಲಕ್ಷ್ಮಿ ಬಸವಲಿಂಗರಾಜು ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೃತ್ಯ ಮತ್ತು ಸಂಗೀತಕ್ಕೆ ಬೇರ್ಪಡಿಸಲಾಗದ ಸಂಬಂಧವಿದೆ. ಒಂದು ಇನ್ನೊಂದನ್ನು ಪರಿಪೂರ್ಣವಾಗಿಸುತ್ತದೆ. ನೃತ್ಯ ಎಂದರೆ ಲಯಬದ್ಧವಾದ ಸಂಗೀತಕ್ಕೆ ದೇಹವನ್ನ ಚಲಿಸುವ ಒಂದು ಕಲೆ. ಈ ಪವಿತ್ರವಾದ ಶಾಸ್ತ್ರೀಯ ಕಲೆಯ ಕುರಿತಾದ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ನೀಡುವುದೆಂದರೆ ಮಹತ್ವಪೂರ್ಣವಾದ ಒಂದು ಅನುಭವವನ್ನ ಕಲಾಭಿಮಾನಿಗಳಿಗೆ ಉಣಬಡಿಸಿದಂತೆ ಎಂದು ಹೇಳಿದರು. ಕರ್ನಾಟಕ ಜನಪದ ಪರಿಷತ್ತು ಕೇರಳ ಗಡಿನಾಡ ಘಟಕದ ಉಪಾಧ್ಯಕ್ಷರಾದ ಪ್ರೊಫೆಸರ್ ಶ್ರೀನಾಥ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಬದಿಯಡ್ಕ ಪಂಚಾಯತ್ನ ಮಾಜಿ ಸದಸ್ಯ ಮಹೇಶ್ ವಳಕುಂಜ, ರೇಷ್ಮಾ ಸುನಿಲ್ ನಾರಂಪಾಡಿ, ಅಖಿಲೇಶ್ ನಗುಮುಗಂ ಉಪಸ್ಥಿತರಿದ್ದರು.